ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘ ಎಚ್ಟರ್ ಕಟಪಾಡಿ ಇದರ ವತಿಯಿಂದ ಕಟಪಾಡಿ ಜಂಕ್ಷನ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷ ಪ್ರೇಮ್ ಕುಮಾರ್ ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಕಟಪಾಡಿ ಜಂಕ್ಷನ್ನಲ್ಲಿ ದಿನನಿತ್ಯ ಸಾವಿರಾರು ವಾಹನ ಓಡಾಟ ಮಾಡುತ್ತೆ. ಈ ಭಾಗದಲ್ಲಿ ಅಪಘಾತ ಇನ್ನಿತರ ಯಾವುದೇ ಅಪರಾಧ ಕೃತ್ಯಗಳನ್ನು ಎಸಗಿದಲ್ಲಿ ಇಲ್ಲಿ ಅಳವಡಿಸಿದಂತಹ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೆ. ಕೂಡಲೇ ಪೊಲೀಸರಿಗೆ ಅಪರಾಧಿಗಳನ್ನು ಸೆರೆ ಹಿಡಿಯಲು ಅನುಕೂಲವಾಗಲಿ ಅಂತ ಕಟಪಾಡಿ ರಿಕ್ಷಾ ಚಾಲಕ ಮಾಲಕ ಸಂಘದವರು ಸಿಸಿ ಕ್ಯಾಮೆರಾವನ್ನು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಈ ಸಂದರ್ಭ ಸಂಘದ ಇತರ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸುಮಾರು 10,000 ರೂಪಾಯಿ ವೆಚ್ಚದಲ್ಲಿ ನಾವು ಅಳವಡಿಸಿದ್ದೇವೆ. ಇದರ ಪ್ರಯೋಜನವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಪಡ್ಕೊಂಡು ಯಾವುದೇ ಅಪರಾಧವನ್ನು ಅದಕ್ಕೆ ಪರಿಹಾರ ಆಗುವ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ಒಂದು ಪ್ರಯೋಜನ ಸಿಗುವಂತಾಗಲಿ ಅಂತೇಳಿ ನಮ್ಮ ಯೂನಿಯನ್ನ ಪರವಾಗಿ ನಾವು ಆಶಿಸುತ್ತೇವೆ.